ಮಂಗಳೂರಿನ ಶಿವಗಿರಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಂದು ಮಧ್ಯಾಹ್ನ ಬೆಂಕಿ ಅವಘಡ ಸಂಭವಿಸಿದೆ. 5 ಅಂತಸ್ತಿನ ಕಟ್ಟಡ ಇದಾಗಿದ್ದು 3ನೇ ಅಂತಸ್ತಿನ ಫ್ಲಾಟ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಾಹಿತಿ ತಿಳಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ದು ದೊಡ್ಡ ಮಟ್ಟದ ಅಪಾಯ ತಪ್ಪಿದೆ. ಇನ್ನು ಪಕ್ಕದ ಫ್ಲಾಟ್ನಲ್ಲಿ ಸಿಲುಕಿದ್ದ ಓರ್ವನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಫ್ಲಾಟ್ನಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ನಡೆದ ಘಟನೆ ಅಂತ ಅಂದಾಜಿಸಲಾಗಿದೆ. ಅಲ್ಲ ನಾನು ಇದು ನಿಮಗೆ ಫೋನ್ ಮಾಡಿ ನಿಮ್ಮ ನಂಬರ್ ನನ್ನ ಹತ್ರ ಇರಲಿಲ್ಲ ಎಂಗಲ ಇಲ್ಲ ಮೂಜಿನ ಮಾಲಿಗೆ ಮುಂದೆ ಪದ ಆಮೇಲೆ ಹೇಳಿದ್ರಲ್ಲ ಅಕ್ಕಿಯಲ್ಲಿ ತಂದು ಕೊಟ್ಟು ಥ್ಯಾಂಕ್ಸ್ ಆಯ್ತಾ ಅವ್ರು ಬರ್ಲಿಕ್ಕೆ ರೆಡಿ ಇಲ್ಲ ನಮ್ಮ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ಅಂದ್ರೆ ಅದೇ ಎಂತ ಅಂತ ಗೊತ್ತಿಲ್ಲಲ್ಲ ಏನೇನು ಸರ್ ಏನು